ಗಾಂಧಿನಗರದಲ್ಲಿ ಯಾವುದೇ ಚಿತ್ರಮಂದಿರ ಸಿಕ್ಕಿಲ್ಲ ಅಂತಾದ್ರೆ ಅನಿವಾರ್ಯವಾಗಿ ಒಂದಿಷ್ಟು ಚಿತ್ರತಂಡಗಳು ಪ್ರಭಾ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ರು. ನಮ್ಮ ದ್ವಾರಕೀಶ್ ಅವರಿದ್ದಾರಲ್ಲ, ಇವರು ವಜ್ರೇಶ್ವರಿಯಂತಹ ಬ್ಯಾನರ್ಗೆ ಇಂತಹ ಗುಣಮಟ್ಟವಿಲ್ಲದ ಚಿತ್ರಮಂದಿರ ಸಿಕ್ಕಿತ್ತಲ್ಲ ಅಂತ ಕುಹುಕದ ಮಾತನ್ನ ಆಡಿದ್ರು. ಅದು ಅಲ್ಲಿ 25 ವಾರವನ್ನ ಪ್ರದರ್ಶನ ಕಾಣುತ್ತೆ ಅಂತ ಆದ್ರೆ ಅದು ಆ ಸಿನಿಮಾಗಿರುವಂತಹ ಗತ್ತು ಹಾಗೆ ತಾಕತ್ತು. ಹೀಗಾಗಿ ಪ್ರಭಾ ಟಾಕೀಸ್ ಆ ಬಳಿಕ ಹಳೆಯ ಚಿತ್ರಗಳ ಮರುಪ್ರದರ್ಶನಕ್ಕೆ ಹೆಸರುವಾಸಿಯಾಯಿತು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪ್ರಭಾ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಭಾ ಚಿತ್ರಮಂದಿರ ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ ಅಬ್ಬರಿಸಿದ್ದಂತಹ ಚಿತ್ರಮಂದಿರ, ಕೇವಲ ಕನ್ನಡ ಚಿತ್ರಗಳಿಗಷ್ಟೇ ಮೀಸಲಾಗಿದ್ದಂತಹ ಚಿತ್ರಮಂದಿರ. ಪ್ರಭಾ ಚಿತ್ರಮಂದಿರದ ಇತಿಹಾಸದಲ್ಲೇ ಬೆರಳೆಣಿಕೆಯಷ್ಟು ಪರಭಾಷಾ ಚಿತ್ರಗಳು ತೆರೆ ಕಂಡಿರಬಹುದೇನೋ, ಆದರೆ ಬಹುತೇಕ 99.99% ಇಲ್ಲಿ ಕನ್ನಡ ಚಿತ್ರಗಳೇ ಪ್ರದರ್ಶನ ಕಂಡಿದ್ದು. ಆದರೆ ಪ್ರಸ್ತುತ ಬೆಂಗಳೂರಿಗರಿಗೂ ಕೂಡ ಪ್ರಭಾತ್ ಅನ್ನೋ ಒಂದು ಚಿತ್ರಮಂದಿರ ಇತ್ತು ಅನ್ನೋದರ ಬಗ್ಗೆ ಗೊತ್ತೇ ಇಲ್ಲ. ಹಳೆಯ ತಲೆಮಾರಿನ ಮಂದಿಗಷ್ಟೇ ಗಾಂಧಿನಗರದಲ್ಲಿ ಪ್ರಭಾತ್ ಅನ್ನೋ ಒಂದು ಚಿತ್ರಮಂದಿರ ಇತ್ತು ಅನ್ನೋದು ಗೊತ್ತಿದೆ. ಇನ್ನು ಈ ಚಿತ್ರಮಂದಿರ ಎಲ್ಲಿತ್ತು ಅಂತ ನಾವು ನೋಡೋದಾದ್ರೆ, ಒಂದು ಕಾಲದಲ್ಲಿ ಸ್ಟೇಟ್ ಚಿತ್ರಮಂದಿರ ಅಂದ್ರೆ ಪ್ರಸ್ತುತ ಭೂಮಿಕಾ ಚಿತ್ರಮಂದಿರ, ಇದರ ಸರಿಯಾದ ಮುಂಭಾಗದಲ್ಲಿ ಇದ್ದದ್ದೇ ಪ್ರಭಾ ಚಿತ್ರಮಂದಿರ. ಪ್ರಸ್ತುತ ಇದು ಪ್ರಭಾತ್ ಕಾಂಪ್ಲೆಕ್ಸ್ ಆಗಿದೆ. ಇದರ ಹಿಂದೆ ಇದ್ದಿದ್ದು ಮೇನಕ ಚಿತ್ರಮಂದಿರ. ನೀವೀಗ ಈ ದೃಶ್ಯಾವಳಿಯಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲೇ ಇತ್ತು ಮೊದಲು ಪ್ರಭಾ ಟಾಕೀಸ್. 70ರ ದಶಕದಲ್ಲಿ ಇಲ್ಲಿ ಅದೆಷ್ಟೋ ಕನ್ನಡ ಚಿತ್ರಗಳು ಏಕಕಾಲಕ್ಕೆ ತೆರೆ ಕಂಡಿದ್ದು ಇದೆ. ಅದೆಷ್ಟೋ ಕನ್ನಡ ಚಿತ್ರಗಳಿಗೆ ಇದು ಮುಖ್ಯ ಚಿತ್ರಮಂದಿರ ಆಗಿದ್ದು ಇದೆ. ಆದರೆ 80-85ರ ದಶಕದಲ್ಲಿ ಗಾಂಧಿನಗರದಲ್ಲಿ ಒಂದಿಷ್ಟು ಹೊಸ ಹೊಸ ಚಿತ್ರಮಂದಿರಗಳು ತಲೆ ಎತ್ತಿ ನಿಂತವು. ಹೀಗಾಗಿ ಪ್ರಭಾ ಟಾಕೀಸ್ ಆ ಬಳಿಕ ಹಳೆಯ ಚಿತ್ರಗಳ ಮರುಪ್ರದರ್ಶನಕ್ಕೆ ಹೆಸರುವಾಸಿಯಾಯಿತು. ಅದೆಷ್ಟೋ ಹಳೆಯ ಕನ್ನಡ ಚಿತ್ರಗಳು ಇಲ್ಲಿ ಮರುಪ್ರದರ್ಶನವಾಗಿದೆ. ಇಲ್ಲಿ ಪ್ರದರ್ಶನ ಕಂಡ ಸಿನಿಮಾಗಳ ಹೆಸರು ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ, ಒಂದೆರಡಲ್ಲ, ಸಿಕ್ಕಾಪಟ್ಟೆ ಇದೆ. ಇನ್ನು ಈ ಚಿತ್ರಮಂದಿರ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, MG ರಸ್ತೆಯಲ್ಲಿದ್ದಂಥ ಪ್ಲಾಜಾ ಚಿತ್ರಮಂದಿರ ಹೇಗಿತ್ತು ನೋಡಿ, ಅಥವಾ ನಮ್ಮ ಪುತ್ತೂರಿನ ಅರುಣ, ಮಂಗಳೂರಿನ ಪ್ರಭಾ ಚಿತ್ರಮಂದಿರ, ಇದೇ ಮಾದರಿಯಲ್ಲಿ ಇದ್ದಂತಹ ಚಿತ್ರಮಂದಿರ ಇದು. ಇನ್ನು ಈಗಾಗಲೇ ಹೇಳಿದಂತೆ 1980-85ರ ಮಧ್ಯೆ ಈ ಚಿತ್ರಮಂದಿರದಲ್ಲಿ ಹಳೆಯ ಚಿತ್ರಗಳನ್ನು ಮರುಪ್ರದರ್ಶನ ಮಾಡಲಾಗ್ತಾ ಇತ್ತು ಅಂತ. ಹಾಗಂತ ಇಲ್ಲಿ ಹೊಸ ಸಿನಿಮಾಗಳು ತೆರೆ ಕಂಡಿಲ್ವಾ ಅಂದ್ರೆ ಹಾಗೇನೂ ಅಲ್ಲ, ತೆರೆ ಕಾಣ್ತಾ ಇತ್ತು. ಗಾಂಧಿನಗರದಲ್ಲಿ ಯಾವುದೇ ಚಿತ್ರಮಂದಿರ ಸಿಕ್ಕಿಲ್ಲ ಅಂತಾದ್ರೆ ಅನಿವಾರ್ಯವಾಗಿ ಒಂದಿಷ್ಟು ಚಿತ್ರತಂಡಗಳು ಪ್ರಭಾ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ರು. ಈ ಪೈಕಿ ಪುನೀತ್ ರಾಜ್ಕುಮಾರ್ ಅವರ ಭಾಗ್ಯವಂತ ಸಿನಿಮಾ ಕೂಡ ಒಂದು. ಅಪ್ಪು ಅವರು ಬಾಲನಟನಾಗಿ ಅಭಿನಯಿಸಿದಂತಹ ಭಾಗ್ಯವಂತ ಸಿನಿಮಾ ಇದೇ ಪ್ರಭಾ ಚಿತ್ರಮಂದಿರದಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಈ ಸಂದರ್ಭದಲ್ಲಿ ನಮ್ಮ ದ್ವಾರಕೀಶ್ ಅವರಿದ್ದಾರಲ್ಲ, ಇವರು ಭಾಗ್ಯವಂತ ಸಿನಿಮಾ ಪ್ರಭಾ ಚಿತ್ರಮಂದಿರದಲ್ಲಿ ತೆರೆ ಕಂಡಿರುವ ಬಗ್ಗೆ ಸುದ್ದಿಗೋಷ್ಠಿ ಒಂದರಲ್ಲಿ ಗೇಲಿ ಮಾಡಿದ್ರು. ಅದಕ್ಕೆ ಕಾರಣ ಇದೇ ದ್ವಾರಕೀಶ್ ಅವರ ಗುರು ಶಿಷ್ಯರು ಸಿನಿಮಾ ನರ್ತಕಿ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು. ಈ ಸುದ್ದಿಗೋಷ್ಠಿ ಒಂದರಲ್ಲಿ ಮಾತನಾಡಿದಂತಹ ದ್ವಾರಕೀಶ್ ಅವರು ವಜ್ರೇಶ್ವರಿಯಂತಹ ಬ್ಯಾನರ್ಗೆ ಇಂತಹ ಗುಣಮಟ್ಟವಿಲ್ಲದ ಚಿತ್ರಮಂದಿರ ಸಿಕ್ಕಿತ್ತಲ್ಲ ಅಂತ ಕುಹುಕದ ಮಾತನ್ನ ಆಡಿದ್ರು. ಒಂದು ಮಾತು, ನಮ್ಮ ಅಣ್ಣವರು ಮನಸ್ಸು ಮಾಡ್ತಾ ಇದ್ರೆ ಇದೇ ನರ್ತಕಿ ಚಿತ್ರಮಂದಿರದಲ್ಲಿ ಭಾಗ್ಯವಂತ ಸಿನಿಮಾವನ್ನ ರಿಲೀಸ್ ಮಾಡಬಹುದಿತ್ತು. ಆದ್ರೆ ಅವರು ಮಾಡಿಲ್ಲ. ನರ್ತಕಿ ಅಂತಲ್ಲ, ಅಣ್ಣವರು ಮನಸ್ಸು ಮಾಡ್ತಾ ಇದ್ರೆ ಗಾಂಧಿನಗರದ ಯಾವುದೇ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡುವಂತಹ ತಾಕತ್ತು ಅಣ್ಣವರಿಗೆ ಹಾಗೆ ಅಣ್ಣವರ ಅಭಿಮಾನಿಗಳಿಗಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಕಾರಣ, ಚಿತ್ರರಂಗ ಅನ್ನೋದು ಒಂದು ಮನೆ ಇದ್ದಂತೆ. ನಾನು ಆ ಮನೆಯ ಸದಸ್ಯ ಅನ್ನೋದು ಅಣ್ಣವರದ್ದು ಹಾಗೆ ಅಣ್ಣವರ ಅಭಿಮಾನಿಗಳದ್ದು ಮಾತು. ಅವರು ಯಾವತ್ತೂ ಬೇರೆಯವರಿಗೆ ಕಷ್ಟವನ್ನು ಕೊಟ್ಟವರಲ್ಲ, ಅವರು ಯಾವತ್ತೂ ಬೇರೆಯವರಿಗೆ ಕೇಡನ್ನು ಬಯಸಿದವರಲ್ಲ. ಬೇರೆ ಯಾರಿಗೂ ತೊಂದರೆಯಾಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಪ್ರಭಾ ಚಿತ್ರಮಂದಿರದಲ್ಲಿ ಭಾಗ್ಯವಂತ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಅದು ತಾಕತ್ತು. ಹಳೆಯ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾ ಇದ್ದ ಚಿತ್ರಮಂದಿರದಲ್ಲಿ ಏಕಕಾಲಕ್ಕೆ ಒಂದು ಸಿನಿಮಾವನ್ನು ರಿಲೀಸ್ ಮಾಡಿ ಅದು ಅಲ್ಲಿ 25 ವಾರವನ್ನು ಪ್ರದರ್ಶನ ಕಾಣುತ್ತೆ ಅಂತಾದರೆ ಅದು ಆ ಸಿನಿಮಾಗಿರುವಂಥ ಗತ್ತು ಹಾಗೆ ತಾಕತ್ತು. ಇದೇ ಗೇಲಿ ಮಾಡಿದಂತಹ ದ್ವಾರಕೀಶ್ ಅವರ ಗುರು ಶಿಷ್ಯರು ಸಿನಿಮಾ ಎಷ್ಟು ಪ್ರದರ್ಶನ ಕಂಡಿತ್ತು, ಅದು ಆ ಭವ್ಯವಾದ ನರ್ತಕಿ ಚಿತ್ರಮಂದಿರದಲ್ಲಿ ಅಂತ ಕೇಳಿದರೆ ಉತ್ತರ ಭಾಗ್ಯವಂತ ಸಿನಿಮಾ ಮಾಡಿದಂತಹ ಆ ದಾಖಲೆಯನ್ನ ಗುರು ಶಿಷ್ಯರು ಮಾಡಿದ್ಯಾ? ನೀವೇ ಒಮ್ಮೆ ಆತ್ಮಾವಲೋಕನ ಮಾಡಬೇಕು.
ಅದೇನೇ ಇರಲಿ ಸೆಕೆಂಡರಿ, ಅದು ಆ ಕಾಲಕ್ಕೆ ಅದು ಏನೇ ಹೇಳಿದ್ರು, ಬಾಯಿ ತಪ್ಪಿ ಹೇಳಿದ್ರು ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ರು ಗೊತ್ತಿಲ್ಲ. ಆದರೆ ಹಿರಿಯರಲ್ಲಿ ಈ ಚಿತ್ರಮಂದಿರದ ಬಗ್ಗೆ ವಿಚಾರಿಸಿದಾಗ ಇದೇ ಮಾತನ್ನ ಅವರು ಹೇಳಿದ್ದಾರೆ. ಇನ್ನು ಭಾಗ್ಯವಂತ ಸಿನಿಮಾಗೆ ಈ ಪ್ರಭಾ ಚಿತ್ರಮಂದಿರ ಯಾಕೆ ಸಿಕ್ಕಿತು ಅಂತ ನಾವು ನೋಡೋದಾದ್ರೆ, ಈ ಭಾಗ್ಯವಂತ ಸಿನಿಮಾ ತೆರೆ ಕಂಡ ಆ 1 ತಿಂಗಳ ಅವಧಿಯಲ್ಲಿ ಯಾವ್ಯಾವ ಸಿನಿಮಾ ಯಾವ್ಯಾವ ಚಿತ್ರಮಂದಿರದಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇತ್ತು ಅಂತ ನಾವು ನೋಡಿದ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಲ್ಪನಾ ಚಿತ್ರಮಂದಿರದಲ್ಲಿ ಗಣೇಶ ಮಹಿಮೆ, ತ್ರಿವೇಣಿ ಚಿತ್ರಮಂದಿರದಲ್ಲಿ ರಾಜೇಶ್ವರಿ, ನರ್ತಕಿ ಚಿತ್ರಮಂದಿರದಲ್ಲಿ ಗುರು ಶಿಷ್ಯರು, ಪ್ರಭಾ ಚಿತ್ರಮಂದಿರದಲ್ಲಿ ಮರೆಯದ ಹಾಡು, ಕಪಾಲಿ ಚಿತ್ರಮಂದಿರದಲ್ಲಿ ಸ್ನೇಹಿತರ ಸವಾಲ್, ಸ್ಟೇಟ್ ಚಿತ್ರಮಂದಿರದಲ್ಲಿ ಮುನಿಯನ ಮಾದರಿ, ಸಾಗರ್ ಚಿತ್ರಮಂದಿರದಲ್ಲಿ ಭರ್ಜರಿ ಬೇಟೆ, ಅಲಂಕಾರ್ ಅಪರ್ಣ ಹಾಗೆ ಸಂಗಮ್ ಚಿತ್ರಮಂದಿರದಲ್ಲಿ ಹಿಂದಿ ಸಿನಿಮಾಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಪ್ರಭಾ ಚಿತ್ರಮಂದಿರದಿಂದ ಮರೆಯದ ಹಾಡು ಸಿನಿಮಾವನ್ನ ತೆಗೆಯಲಾಯಿತು. ಇದರಿಂದ ಚಿತ್ರಮಂದಿರ ಖಾಲಿಯಾಯಿತು. ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಭಾಗ್ಯವಂತ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಇನ್ನು ಈ ಚಿತ್ರಮಂದಿರದಲ್ಲಿ ನಮ್ಮ ಅಣ್ಣವರ ದೇವರು ಕೊಟ್ಟ ತಂಗಿ ಅನ್ನೋ ಒಂದು ಸಿನಿಮಾ ಜನವರಿ 13, 1973ರಲ್ಲಿ ತೆರೆಕಂಡು ಶತಕವನ್ನ ಬಾರಿಸಿತ್ತು. ಅಷ್ಟೇ ಅಲ್ಲದೆ ನಮ್ಮ ವಿಷ್ಣುದಾದವರ ಹೊಂಬಿಸಿಲು ಸಿನಿಮಾ ಇದೇ ಚಿತ್ರಮಂದಿರದಲ್ಲಿ 42 ವಾರಗಳ ಭರ್ಜರಿ ಪ್ರದರ್ಶನವನ್ನ ಕಂಡಿತ್ತು. ಅಷ್ಟೇ ಅಲ್ಲದೆ ಈಗಾಗಲೇ ಹೇಳಿದಂತೆ ಮರುಬಿಡುಗಡೆಯಲ್ಲಿ 1983ರಲ್ಲಿ ದಾರಿ ತಪ್ಪಿದ ಮಗ ಇಲ್ಲಿ ತೆರೆಗೆ ಅಪ್ಪಳಿಸಿತ್ತು. ಅದೇನೇ ಇರಲಿ, ಇದೀಗ ಗಾಂಧಿನಗರದ ಚಿತ್ರಮಂದಿರಗಳ ಇತಿಹಾಸದ ಪುಟಗಳಲ್ಲಿ ಪ್ರಭಾ ಚಿತ್ರಮಂದಿರ ಕೂಡ ಸೇರ್ಕೊಂಡಿದೆ. ಇದೀಗ ಪ್ರಭಾ ಚಿತ್ರಮಂದಿರ ಕೇವಲ ಚಿತ್ರ ಪ್ರೇಮಿಗಳಿಗೆ ನೆನಪು ಮಾತ್ರ. ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ. ಗಾಂಧಿನಗರದಲ್ಲಿ ಯಾವುದೇ ಚಿತ್ರಮಂದಿರ ಸಿಕ್ಕಿಲ್ಲ ಅಂತಾದ್ರೆ ಅನಿವಾರ್ಯವಾಗಿ ಒಂದಿಷ್ಟು ಚಿತ್ರತಂಡಗಳು ಪ್ರಭಾ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ರು. ನಮ್ಮ ದ್ವಾರಕೀಶ್ ಅವರಿದ್ದಾರಲ್ಲ, ಇವರು ವಜ್ರೇಶ್ವರಿ ಅಂತಹ ಬ್ಯಾನರ್ಗೆ ಇಂತಹ ಗುಣಮಟ್ಟವಿಲ್ಲದ ಚಿತ್ರಮಂದಿರ ಸಿಕ್ಕಿತ್ತಲ್ಲ ಅಂತ ಕುಹುಕದ ಮಾತನ್ನ ಆಡಿದ್ರು. ಅದು ಅಲ್ಲಿ 25 ವಾರವನ್ನ ಪ್ರದರ್ಶನ ಕಾಣುತ್ತೆ ಅಂತ ಆದ್ರೆ ಅದು ಆ ಸಿನಿಮಾಗಿರುವಂತಹ ಗತ್ತು ಹಾಗೆ ತಾಕತ್ತು. ಹೀಗಾಗಿ ಪ್ರಭಾ ಟಾಕೀಸ್ ಆ ಬಳಿಕ ಹಳೆಯ ಚಿತ್ರಗಳ ಮರುಪ್ರದರ್ಶನಕ್ಕೆ ಹೆಸರುವಾಸಿಯಾಯಿತು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.